ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ರಾಮಕೃಷ್ಣ ಬಾಳಿಗಾರ ಹೆಸರಿನಲ್ಲಿ ಐಟಿ ಸಿಟಿ ನಿರ್ಮಾಣಕ್ಕೆ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಒತ್ತಾಯಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಬೆಳವಣಿಗೆ ಮತ್ತು ಅದು ಬೆಳೆದು ನಿಂತ ಎತ್ತರದ ಹಿಂದೆ ಇದ್ದ ದೈತ್ಯ ಶಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನ್ಮ ತಳೆದ ಬಿ ರಾಮಕೃಷ್ಣ ಬಾಳಿಗ ಎಂಬುದು ಹೆಚ್ಚಿನವರಿಗೆ ಗೊತ್ತಿಲ್ಲದ ವಿಚಾರ. ಹಾಗಾಗಿ ಬಿ ರಾಮಕೃಷ್ಣ ಬಾಳಿಗ ಅವರಿಗೆ ಕರ್ನಾಟಕ ಮಾತ್ರವಲ್ಲದೆ ಭಾರತ ದೇಶದ ಪರವಾಗಿ ಗೌರವ ಸಲ್ಲಿಸುವ ಪರವಾಗಿ ಅವರ ಹೆಸರಿನಲ್ಲಿ ಐಟಿ ಸಿಟಿ ನಿರ್ಮಾಣವಾಗಬೇಕು ಎಂದರು. ಇವತ್ತು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿದ್ದರೆ ಅದಕ್ಕೆ ಮುಖ್ಯ ಕಾರಣ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ, ಎಲೆಕ್ಟ್ರಾನಿಕ್ ಸಿಟಿ. ಇದನ್ನು ಜಗತ್ತಿವತ್ತು ಬೆಂಗಳೂರನ್ನು ಗುರುತಿಸುವುದು ಈ ಹೆಸರಿನಲ್ಲಿ. ಇದಕ್ಕೆ ಕಾರಣಕರ್ತರಾಗಿರುವಂಥವರು ಬಂಟ್ವಾಳ ರಾಮಕೃಷ್ಣ ಬಾಳಿಗರು. ಅವರ ಹೆಸರಿನಲ್ಲಿ ಮಂಗಳೂರಿನಲ್ಲಿ ಇಂಥ ಒಂದು ಬೃಹತ್ ಮಟ್ಟದ ಹೈಟೆಕ್ ಪಾರ್ಕ್, ರಾಮಕೃಷ್ಣ ಬಾಳಿಗ ಹೈಟೆಕ್ ಪಾರ್ಕ್, ITBT ಕಂಪನಿಗಳು ಒಂದು ಸಿಟಿಯನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕಾಗಿ ನಾನು ಒಂದು ಪ್ರಪೋಸಲನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರಿಗೆ, ITBT ಮಂತ್ರಿಗಳಾದಂಥ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣರವರಲ್ಲಿ ವಿನಮ್ರವಾಗಿ ವಿನಂತಿಸಿದ್ದೇನೆ ಅಂತ ಹೇಳಿದ್ರೆ, ಇಲ್ಲಿಯ ನಿರುದ್ಯೋಗ ಸಮಸ್ಯೆ ಕಾಡುತ್ತಿರುವ ಈ ಕಾಲಘಟ್ಟದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ದರ್ಜೆ ಇಂಜಿನಿಯರಿಂಗ್ ಕಾಲೇಜುಗಳು ಸಹಸ್ರಾರು ಯುವಕರನ್ನು ಇಂಜಿನಿಯರ್ನಾಗಿ ಮಾಡ್ತಾ ಇವೆ. ಬೇರೆ ಬೇರೆ ಸ್ನಾತಕೋತ್ತರ ಪದವಿ ಕಾಲೇಜುಗಳಿದೆ, ಅನೇಕ ಉತ್ತಮ ಕಾಲೇಜುಗಳು ಇಲ್ಲಿದೆ. ಇಲ್ಲಿ ಒಂದು ಸಾವಿರಾರು ಜನ ವರ್ಷಕ್ಕೆ ಇಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ಇಲ್ಲಿ IT ಪಾರ್ಕ್ ಆದರೆ ಇಲ್ಲಿ ಅಂಥ ಉದ್ಯೋಗದ ಒಂದು ಅವಕಾಶಗಳು ಸಿಕ್ಕಿದರೆ ನಿರುದ್ಯೋಗ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ.